ನರಿಂಗಾನ ಕಂಬಳದ ಅಧ್ಯಕ್ಷರಲ್ಲ ಶ್ರೀಮಾನ್ ಯುಟಿ ಖಾದರ್ ಸರ್ ಮೇರ್ನ ಒಂಜಿ ಮುತಾಲಿಕೆಡು ನರಿಂಗಾನ ಕಂಬಳ ಕನ್ನ 2 ವರ್ಷದ ಬಾರಿ ಪೊರ್ಲುಡು ನಡೆದು ಬರ್ತದೆ ಒಂದು 3ನೇ ವರ್ಷದ ಕಂಬಳ 9 ವರ್ಷ ಜನವರಿ 11 ನೆನಪಿರಂಡು ಇಂಜಿತ್ತಿನ ಕಂಬಳನ ಬಾರಿ ಪೊರ್ಲುಡು ನೆನಪವನ್ನು ನಾವು ನೆಲೆಟ್ಟು ಇನಿ ಮಾತೆರೆಗಳಲ್ಲಿ ಆಮಂತ್ರಣ ಪತ್ರಿಕೆ ವಿತರಣಾ ಒಂಜಿ ಬಿಡುಗಡಾ ಸಮಾರಂಭ ಉಂಟು ಐಕೆ ನಮ್ಮ ಸಭಾಧ್ಯಕ್ಷರು ಬೈದಿರು ಅರೇನು ಈ ಸಭೆಗೆ ಮೋಕೆ ಎತ್ಕೊಂಡು ಅಂಜನೆ ಕಂಬಳ ಸಮಿತಿದ ಕಾರ್ಯಾಧ್ಯಕ್ಷರು ಓಲೋ ಇಪ್ಪುಡ್ತನ ಕಂಬಳನ ಇನ್ನು ನರಿಂಗಾನ ಗ್ರಾಮ ಕಾಣ್ತದೆ ಅವಕ್ಕೆ ಅವಕಾಶ ಕೊಡ್ತಾನೆ ಜನ ನಮ್ಮ ಶಾಸಕರು ಅಂಚನೆ ಆ ಜವಾಬ್ದಾರಿ ಕೊಡ್ನೇನು ಬಾರಿ ಪೊರ್ಲುಡು ನೆನಪಾದು ಕೊಡ್ತೀರಿ ಕಾರಣ 2 ವರ್ಷಡ್ಲ ನಂಗೆ ನರಿಂಗಾನ ಗ್ರಾಮಕ್ಕೆ ಮಲ್ಲ ಪುದರಿಂಚಿನ ಕೇಳಿದ ನರಿಂಗಾನ ಗ್ರಾಮದ ಈ ಕಂಬಳ ನಂಗೆ ಲೋಕೋರ್ಮೆ ಮಲ್ಲ ಪುದರ್ನ ಕಣಾಯರೆ ಕಾರಣ ಅದ್ರ ಬಂಡ ತಪ್ಪತ್ತು ದಯಕಂಡ ಇನಿ ನರಿಂಗಾನ ಕಂಬಳದವರ ನಂಗೆ ಗ್ರಾಮಗಳ ಮಲ್ಲ ಪುದರ್ ಉಳ್ಳಾಲ ಕ್ಷೇತ್ರ ಈ ಮಂಗಳೂರು ಕ್ಷೇತ್ರ ಈತಮಲ್ಲ ಕ್ಷೇತ್ರಗಳು ನಂಗೆ ಒಂಜಿ ಕಂಬಳ ತಿಕ್ಕೊಡ್ದನ್ನ ನರಿಂಗಾನ ಗ್ರಾಮಸ್ಥರ ಎಂಜಿನ ಗಡಿ ಭಾಗದ ನಂಗೆ ಮಾತೆರೆಗಳ ಒಂದು ಬಾರಿ ಸಂತೋಷ ವಿಷಯ ಅಂಚಾದು ಆ ಕಂಬಳನ ಕಾರಣ 25 ವರ್ಷ ಕಂಬಳ ನಡಪಾಯಿನ ಪಜೀರಿಡೆ ಸ್ವಂತ ಕಂಬಳ ನಡಪಾಯಿನ ಅನುಭವದ ಮಿತ್ತು ಈ ನರಿಂಗಾನ ಕಂಬಳ ಮೂಲು ಲವಕುಶ ಜೋಡಕರ ಕಂಬಳ ಮಂತು ಬಾರಿ ಪುದರ್ಲ ಕಣತೀರು ನಮ್ಮ ಊರುಗಳ ಮಲ್ಲ ಪುದರ್ಲಾಂಡು ಯಶಸ್ವಿ ಕಂಬಳಾಂಡು ಓಡಿಮಟ್ಟ ಕೇಳಿದ ಕಂಬಳಡ 24 ಕಂಬಳಡು ನಮ್ಮ ಕಂಬಳ 3ನೇ ಸ್ಥಾನ ತಿಕ್ಕೋಡಂದ ಅವಳ ಕರಿನ 2 ವರ್ಷದ ನಂತರ ಕಂಬಳಡು 3ನೇ ಸ್ಥಾನ ಬೈದಂಡ ಮುಂದನಕ ಮಲ್ಲ ಪುದರ್ ಇಂಚಿತ್ತನ ಒಂಜಿ ಅವಕಾಶ ಕೊಟ್ಟಿನ ಐತ ಪೆರೋಡು ಬೆನ್ನಿನಂಚಿನ ನಮ್ಮ ಕಾರ್ಯಾಧ್ಯಕ್ಷರ ಪ್ರಶಾಂತ್ ಕಜ್ ಸರ್ ಇವರೆಲ್ಲ ಈ ಸಭೆಗೆ ಮೊಗ್ಗೆಡೆದುಕೊಂಡು ಅಂಚನೆ ಕಂಬಳ ಸಮಿತಿ ಮಲ್ಲ ಪುದರ್ದಾರು ಎಂಗಳ ಉಪಾಧ್ಯಕ್ಷರು ಏರು ಇತ್ತದು ಮೋರ್ಲ ಕಂಬಳಿಗೆ ಮಲ್ಲ ಪುದರ್ ಕಂತನಾರು ನಮ್ಮ ಚಂದ್ರಾಸ್ ಶೆಟ್ಟಿ ಮೋರ್ಲ ಶಾಂತಿ ಬೆಳಗ್ಗೆ ಶ್ರೀ ಮಿತ್ತಮಗರ ದೇವಸ್ಥಾನದ ಮುಕ್ತೇಶ್ವರದು ಆಡಳಿತ ಮುಕ್ತೇಶ್ವರದು ಮಲ್ಲ ಬೆಂದಿನಾರು ಕ್ಷೇತ್ರದ ಅಭಿವೃದ್ಧಿ ಬೆಂದಿನಾರು ಅಂಚನೆ ಈ ಕಂಬಳದ ರೂಪುರೇಷೆಡ್ಲ ಮಲ್ಲ ಪಾತ್ರ ಉಳ್ಳಾರನ ಇರಿತಾ ಈ ಸಭೆಗೆ ಬೈತಾರೆ ಸರ್ ಇದೆಲ್ಲ ಮೊಗ್ಗೆಡೆದುಕೊಂಡು ಅಂಜನೆ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಇತ್ತ ಅಕ್ರಮ ಸಕ್ರಮದ ಉಳ್ಳಾಲ ತಾಲೂಕು ಅಧ್ಯಕ್ಷರಾದಿರ್ಲಿರಿ ನಮ್ಮ ಕಂಬಳಗೆ ಮಲ್ಲ ಸಾಕಾರ ಕೊರಲಿರಿ ಅರೆಲ್ಲ ಚಂದ್ರಾಸ್ ಕರ್ಕರ್ ಅರೆಲ್ಲ ಮೋಕೆಡೆದುಕೊಂಡು ಅಂಜನೆ ಕಂಬಳ ಮಂತದ ಅನುಭವ ಎತ್ತಿನಾರು ಮದಕ್ಕೆ ಅಂಬಳ ಮಗರಡೆ ಸ್ವಂತ ಕಂಬಳ ಮತ್ತು ತೋಜ್ಬೇನಾರು ಮ್ಯಾಕ್ಸಿಮ್ ಡಿಸೋಸ ಎರು ಅರೆಗೆ ಬಾರಿ ಮಲ್ಲ ಪುದರುಡು ದಯಕಂಡ ಎರುತ್ತ ಆ ಒಂಜಿ ಗೆಡೆಪುರ ಸಂದರ್ಭದ ಆದ ಚರ್ಚೆ ಬತ್ತನ ನಮ್ಮ ಪುರ ಒಂಚೂರು ಪಿರಪೋಣಲ್ಲ 6 ದುಂಬೆ ಪೋಪಿರು ಅವು ಒಂಜಿ ಕೋಡಿಗೆ ಬಾಕಿದಾಗಲಿಗೆ ಇತ್ತಿನದವರನ್ನೇ ಕರಿನ ಕಂಬಳಲ್ಲಿ ಎಲ್ಲಿ ಒಂಜಿ ಸಮಸ್ಯೆ ಬತ್ತಲ್ಲ ಅವಿನ ದಿಪಾಯಿಸೇರೆ ಮ್ಯಾಕ್ಸಿಮ್ ಡಿಸೋರ್ ನಾ ಡೇರಿ ನಂಗೆ ಕಾರಣ ಉಂಟು ದಯಕಂಡ ಕಂಬಳಡೆ ಓಲೋಲು ಬೇತೆ ಪದಾಧಿಕಾರಿಗಳ ಸಮಿತಿ ಸದಸ್ಯರು ಓಲೋಲು ಉಪ್ಪೇರು ಅಪ್ಪಗ ಕೆಲವು ನಂಗೆ ಅಂಚಿನ ವ್ಯಕ್ತಿಗಳು ಬೋಡಾಪುಣ ಅಂಚ ಆ ಕಂಬಳದ ಅನುಭವದ ಮಿತ್ತು ಕಂಬಳೊಂಜಿ ಪೊರ್ಲುಡೆ ನಡಪಾಯ ಕಾರಣಕರ್ತೇನ ನಮ್ಮ ಮ್ಯಾಕ್ಸಿಮ್ ಡಿಸೋರ್ ಅರೆಲ್ಲ ಈ ಸಂದರ್ಭ ಮೋಕೆಡಿಕೊಂಡು ಮೋರ್ಲ ಕಂಬಳಡೆ ಮಲ್ಲ ಪುದರಿ ಕೇಳಿದ ನಿತ್ಯ ಎಂಗಲ ಪುದರಡೆ ಕರಿಸರಿ ಇನಾಮ್ ಹಾಕಿನೇರು ನಮ್ಮ ಗಿರೀಶ್ ಆಳೋ ಮೋರ್ಲ ಅವೇತೋ ಕಂಬಳಡೆ ಬಂಗಾರದ ಮೆಡಲ್ ಎತ್ತಿರು ನರಿಂಗಾನ ಗ್ರಾಮಕ್ಕೆ ಮಲ್ಲ ಪುದರ ಇಂಜ ನಾವು ಏರ್ನ ವಾ ಕಂಬಳಡೆ ತೆತ್ತನಲ್ಲ ಮೋರ್ಲ ನರಿಂಗಾನದ ಬರ್ಪುಣು ಒಂದು ನಂಗೆ ಪುದರ್ ಅಂಚಿತ್ತನ ಎರು ಸಾಂಕದು ಅವೇತೋ ವರ್ಷದ ಅನುಭವ ಎಲ್ಲೇ ಪ್ರಾಯಡಿ ಎರು ಸಾಂಕದು ಯಜಮಾನರದು ಕಂಬಳದ ಕೂಟಡು ಮಲ್ಲ ಪುದರಿ ನೀವು ಗಿರೀಶಾಲರು ಪೋನಾಗ ಅರೆ ಕೊಂಚ ಮರ್ಯಾದೆ ಬೇತೆ ನೋಡು ಯಾಕಂದ್ರೆ ಮೋರ್ಲದ ಕಂಬಳದ ಅನುಭವ ಎಂದು ಅಂಚಿತ್ತನ ಗಿರೀಶಾಲುವಿರಲ್ಲ ನಮ್ಮ ಈ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರಾದಿಲ್ಲ ಒಂದು ನಮ್ಮ ಪುಣ್ಯ ಮಲ್ಲ ಸೇವೆ ದಡಪೆರುಂಟು ಮಾಮಲ್ಲ ಜವಾಬ್ದಾರಿ ಸರ್ ನಮ್ಮ ಅರ್ಣಮಿತ್ತುಂಡು ಮುಜರೆ ಕಂಬಳ ಮಲ್ಲ ಮಟ್ಟಡಿ ಯಶಸ್ವಿ ಆಡೋದನ್ನ ಅವರಿಗೊಂದು ಜವಾಬ್ದಾರಿ ಜಾಸ್ತಿ ಉಂಟು ಅರೆಲ್ಲ ಈ ಒಂಜಿ ವೇದಿಕೆ ಮೊಗ್ಗೆಡೆದುಕೊಂಡು ಅಂಜನ ಉಪಾಧ್ಯಕ್ಷರು ದಸರಾಡೆ ಕರಿನ 25 ವರ್ಷ ಇತ್ತನ ರೆಕಾರ್ಡ್ ಕರಿಸಾರಿ ಮಾತ್ರ ಪೋಯಿನಿ ಅಂಚಿತ್ತರ ಒಂದು ಅಥ್ಲೆಟಿಕ್ಸ್ ಪಟ್ಟು ಮೂಲು ಇದೇ ಕಂಡದ ಈ ಬರಿಟ್ಟು ಪ್ರಾಕ್ಟೀಸ್ ಬಲ್ತದ್ದು ಒಂಜಿ ಮಲ್ಲ ಕ್ರೀಡಾಪಟು ಎಂಗ ಮಂಡಲದ ಮಲ್ಲ ಪುದರ್ದ ಸದಸ್ಯರು ಕ್ರೀಡಾಕೂಟೋಡು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಪಾಲು ಪಡೆದು ಪುದರ ಕಾಂತಿನಾರು ನಮ್ಮ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಿರ್ಲಿರು ಕರುಣಾಕರ್ ಶೆಟ್ಟಿ ಮೋರ್ಲ ಉದ್ಯಮಿಲ್ಲ ಇನ್ನಿತ ಈ ಸಭೆಟ್ಟು ನಮ್ಮ ವೇದಿಕೆಗೆ ಬೈದಿರಿ ಅರೆಲ್ಲ ಮೋಕೆಡೆದುಕೊಂಡಿದ್ದಾರೆ ಪ್ರವೀಣ್ ಆಳ್ವೇರು ಎಲ್ಲೇ ಪ್ರಾಯಡು ಕಂಬಳದ ಮಲ್ಲ ಅನುಭವ ಎತ್ತೊಂದಾಗಲಿ ಕಂಬಳದ ಮಲ್ಲ ಸಾಕಾರ ಕೊಂಡಾಗ ಮುರಣಿ ಕಂಬಳದ ಒಂದು ಯಶಸ್ಸಿಗೆ ಬೋಡದು ಸುರೂಕಾದ ಎಂಕ್ಲಿಗೆ ಗೋಧೂಳಿ ಮೂರ್ತೋಡು ಮಲ್ಲ ದೇಣಿಗೆ ಕೊರ್ದು ಈ ಸರಿದ ಕಂಬಳಗೆ ಸುರೂಕ್ ಎನ್ನ ದೇಣಿಗೆ ಬಂದ ನಂಗೆ 50,000 ರೂಪಾಯಿನ ಕೊಡ್ತೀರು ಮಾಮಲ್ಲ ಮೊತ್ತ ಗೋಧೂಳಿ ಮೂರ್ತರ ಬೈದನೆ ಎಡ್ಡೆ ಲಕ್ಷ ಅಲ್ಲ ಅರಿನ ಈ ಸಾರಿ ಕಾರ್ಯದರ್ಶಿ ಬಲ್ತದೆ ಯಾಕೆಂದ್ರೆ ನಾನು ಅರ್ನ ಸೇವೆ ನಂಗೆ ಬೋರ್ಡ್ ಬಣ್ಣದ ಎಲೆಟ್ಟು ಕಾಜೇರು ಪಂಡಿರು ಅರ್ನ ಸೇವೆ ನಂಗೆ ಬೋರ್ಡ್ ಅರೆ ನಮ್ಮ ಯೂಸ್ ಮಂತೂರು ಬಣ್ಣದು ಯಾಕೆಂದ್ರೆ ಕನ್ನಡ 2 ವರ್ಷ ಎಲ್ಲ ಬೈದಿರುವ ಆ ಒಂದು ಪದಾಧಿಕಾರಿ ಸ್ಥಾನ ರೈಜಾಂಡು ಅಂಡ್ ಈ ಸಾರಿ ಕಾಜು ವೀರಂಜನೆ ಪೂರೆಲ್ಲ ಸೇರೋದು ಪಂಡಿರು ಅರ್ನ ಸೇವೆ ನಂಗೆ ಬೋರ್ಡ್ ಅರ್ನ ಸೇವೆ ದೊತ್ತುಂಡು ಆ ನೆಲೆಟ್ಟು ಇನ್ನು ಪ್ರವೀಣ್ ಸರ್ ಇರ್ನ ಸೇವೆ ನಂಗೆ ದಿಕ್ಕೇರುಂಡು ಇನಿ ನಮ್ಮ ಸಭೆಗೆ ವೇದಿಕೆ ಬೋಕೆಡಿಕೊಂಡಿಲ್ಲ ಅಂಜನೆ ಅನುಭವ ಇಲ್ಲ ಅರ್ನ ಬಾವಿ ಬಾರಿ ಮಲ್ಲ ಪುದರ್ದಾರ್ ರಾಮಣ್ಣ ಶೆಟ್ರು ಶಾಂತಿ ಬೆಳಿಗ್ಗೆ ಶ್ರೀ ಮಿತ್ತಮಗರ ದೇವಸ್ಥಾನ ಅಂಚನೆ ಆಯಿತು ಮಲ್ಲ ಸೇವಾಸನದ ಅಧ್ಯಕ್ಷರಾದ ವೇಡಲುಕ್ಕ ಶಾಂತಿ ಬೆಳಿಗ್ಗೆ ಮಾಮಯ್ಯಮ್ಮನ ಕ್ಷೇತ್ರದ ಬ್ರಹ್ಮಕಲಶ ಅಂಜನೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಮಲ್ಲ ಪುದರ್ ಬೇತೆ ರಂಗೋಡು ಬೆಂದಿನಾರು ನಿಷ್ಠುರವಾದಿ ಮನಸ್ಸಿನ ಬತ್ತಿನೇನೆ ತನ್ನ ಮನಸ್ಸಿನ ಎಂಜಿನ ನವೀನ ಸತ್ಯತನವೇ ನೇರವಾದ ಪಣ್ಣಿರು ಐಟು ಕಠೋರವಾದಿ ಆಂಡಲ್ಲ ವಿಷಯ ಸತ್ಯನೇ ಅಂಚಿತ್ತನ ವ್ಯಕ್ತಿತ್ವ ಈ ಕಂಬಳಗ ಮಲ್ಲ ಕೊಡುಗೆ ಅರ್ನ ಮಿಗ್ಗೆಲಂಜನ ಮಲ್ಲ ಉದ್ಯಮ ಅದು ನಮ್ಮ ಕಂಬಳಗಳು ಉಪಯೋಗಿಸಿ ಧಾರ್ಮಿಕ ರಾಜಕೀಯ ಉಭಯ ಕ್ಷೇತ್ರಗಳ ಮಲ್ಲ ಸೇವೆ ಮಂತೊಂದಿಲೇರು ಅಂಚಿತ್ತನ
ಮಾಮಲ್ಲ ಪುದರ್ದಾರ ನಮ್ಮ ರಾಮಣ್ಣ ಶೆಟ್ರು ಸರ್ ಇರೆಲ್ಲ ಈ ವೇದಿಕೆಗೆ ಮೋಕೆಡೆದುಕೊಂಡಿಲ್ಲ ಅಂಚನೆ ಪ್ರಧಾನ ಕಾರ್ಯದರ್ಶಿಗಳು ಈ ಕಂಬಳದ ಬೆನ್ನೆಲುಬು ಏರಿಕೆ ನನ್ನ ಪ್ರಧಾನ ಕಾರ್ಯದರ್ಶಿ ನರಿಂಗಾನ ಗ್ರಾಮ ಪಂಚಾಯತ್ ಮುತಾಲಿಗೇಡು ಒತ್ತೂರು ಮೇಲೆ ನಡ್ಪಣದಲ್ಲಿ ಕಂಬಳದ ಬೆನ್ನೆಲುಬು ಎಂಗ್ಲೆ ಬೆರಿಸ ಏರಿಕೆ ನವಾಸ್ ನರಿಂಗಾನ ಪ್ರಧಾನ ಕಾರ್ಯದರ್ಶಿಗಳು ಆರು ನಮ್ಮ ಕಾರ್ಯಾಧ್ಯಕ್ಷರು ಓವಿನ ಪಂಡಿರ ಅವಿನ ಚಾಚಿ ತಪ್ಪಂದೆ ಓಲ್ಲ ಹೆಚ್ಚು ಕಮ್ಮಿ ಆಗುದಿಲ್ಲ ಬಾರಿ ಪೊರ್ಲುಡು ಎಲ್ಲೇ ಪ್ರೈಡ್ ಕಣ್ಣ ಬೇತೆ ಬೇತೆ ಕಂಬಳ ಹೋದಾರ ಅನುಭವ 2 ವರ್ಷದ ಈ ಕಂಬಳಡು ಇಲ್ಲಿ ನಮ್ಮ ಕಾರ್ಯದರ್ಶಿ ಬನ್ನಲಕ್ಕೆ 1 ವರ್ಷ ಕಾರ್ಯದ ನಾರೀಗ ಮುತ್ತಾಲಿಗೆ ವಯಸ್ಸಿನ ಜನ ತಾಕದ ದೇವರು ಕೊಡ್ತೀರಾ ಆತೊಂದು ಅನುಭವ ಉಂಟು ಪ್ರತಿ ಒಂದು ಕ್ಷೇತ್ರ ವಾವಾ ಕ್ಷೇತ್ರ ಎಂಜಿನಿಯರ್ ಬೋರ್ಡ್ ಬಂದ ಪೂರ ಅನುಭವವನ್ನು ಪಡೆಯೊಂದಿರಿ ಅಂಚಾದ ನಂಗೆ ಓವೇ ಬೋರ್ಡ್ನಲ್ಲ ನನಗೆ ಗ್ರಾಮ ಪಂಚಾಯತ್ ಓವೇ ಸಹಕಾರ ಬೋರ್ಡ್ನಲ್ಲ ಈ ಕ್ಷೇತ್ರಕ್ಕೂ ಮೂಲ ಕಂಬಳಗೆ ಹೆಂಚಿನ ಬೋರ್ಡ್ನಲ್ಲ ತಕ್ಷಣ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕೇಳಿದ ನಾವೇನು ಮನದಾನಿಗೆ ನಂಗೆ ಕಂತು ಕೊಡ್ತೀವಿ ಯಾಕಂದ್ರೆ ಐಮಾಸ್ಕ್ ಬೋರ್ಡ್ನಂಡ ಇನ್ನಿ ರಾತ್ರಿ ಪಂತ ಎಲ್ಲ ರಾತ್ರಿ ಮೂಲ ಬೋಲ್ಪ ಹೊತ್ತು ರಾತ್ರಿ ಅಂಚಿನ ವ್ಯವಸ್ಥೆ ಮಂತ್ ಕೊಡ್ತೀವಿ ಅಂಚಿನ ನವಾಜ್ ನಡಿಗಾರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂಜನೆ ಈ ಕಂಬಳ ಸಹಿತ ಪ್ರಧಾನ ಕಾರ್ಯದರ್ಶಿ ಅರೆಲ್ಲ ಮೋಕೆಡಿ ಸಭೆಗೆಲ್ಲ ಆದೇಶದ ಮೇರೆಗೆ ಪತ್ರಿಕೆಯನ್ನು ಆಹ್ವಾನ ಮಲ್ತದ್ದು ಪತ್ರಿಕೆಯನ್ನು ಮುದ್ರಣ ಮಲ್ತದ್ದು ಇನಿ ಈ ಬಯ್ಯದ ಪುರ್ತರು ಇರ್ನ ಪೇಟೆ ಐನು ಉದ್ಘಾಟನೆ ಮಲ್ಪಡು ಬಂದ್ರು ಒಂದು ಇರಾದಿಡಿ ಇರೇನ ತುರ್ತು ಕಾರ್ಯಕ್ರಮ ಇರ್ತದಲ್ಲ ಅಗತ್ಯ ಬರೋಡು ಪಂಡದ ಅಪೇಕ್ಷೆ ಮಲ್ತದ ಈ ಭಾಗದಲ್ಲಿ ಮಾತ್ರ ಅಪೇಕ್ಷೆ ಮಲ್ತದೆ ಕಾರ್ಯಕ್ರಮ ಬರ್ತಿದ್ದಾರೆ ಇರಿಗೆ ಕಮಲ ಸಮಿತ ಪರವಾದ ಇರಿಗೆ ಅಭಿನಂದನೆ ಮತ್ತು ಸ್ವಾಗತ ವಿಶೇಷವಾದ ಆಲಪನೆಯರ ದಲಜಿ ಕಮಲ 2 ವರ್ಷ ಈರ್ನ ನೇತೃತ್ವಡು ಈರ್ನ ಅಧ್ಯಕ್ಷ ಸ್ಥಾನಡು ಈರ್ನ ಪೂರ ಬೆರಿಸ ಹಿಡಿದು ನಮನ ಕಂಬಳ ಜಿಲ್ಲಾ ಕಂಬಳ ಸಮಿತಿ ಮೂಜನ ಸ್ಥಾನಡು ಕಂಬಳ ಆಯೋಜನೆ ಆದ ಮೂಜನ ಸ್ಥಾನಡು ಕುಂದು ಬಂಡಲ ತಪ್ಪು ಇನಿ ಬೆದ್ರ ಬೊಕ್ಕ ಕಾರ್ಲ ಕಂಬಳ ಬಾರಿ ವರ್ಷ ದಿಂಚಿ ಉದರ್ಗೆ ಬರ್ತಾನೆ ಕಂಬಳ ಇನಿ ಪ್ರತಿ ಇರ್ತಕ್ಕಲ್ಲ ನಮ್ಮ ನರಿಂಗಾನ ಕಂಬಳ ಏಪಾನ್ ನಡೆ ಮುಟ್ಟ ಕೀವು ನಡೆ ಮುಟ್ಟ ಇರ್ತಾನೆ ವ್ಯವಸ್ಥೆ ಇಡಾವಡೆ ಅಥವಾ ಇತರ ಪೂರ ವ್ಯವಸ್ಥೆ ಇಡ್ದಾವಡೆ ನಮ್ಮನ್ನ ಕಂಬಳ ಬಾರಿ ಹಾಕಿ ಯಶಸ್ವಿ ಅದು ನಡ್ತೇವೆ ಅವು ಪೈಕ್ ಪೂರ ಕಾರಣ ಇರ್ನ ವ್ಯಕ್ತಿತ್ವ ಬೊಕ್ಕ ಇರ್ನ ಒಂಜಿ ಜನಕಲ್ನ ಬಾಂಧವ್ಯದ ನೆಲೆಟ್ಟು ಇನಿ ವೆಚ್ಚ ಪಡೋಡು ನಂಡ ಈ ಭಾಗಡ್ ಎಂಚ ನಡಪುಣ ಬಂಡ ಕಂಬಳ ಒಂಜಿ ರಾಜ್ಯಕ್ಕೆ ರೈತ ಪೂರ ಜಾತಿ ಧರ್ಮದಲ್ಲಿ ಪೂರ ಪಕ್ಷದಗಳು ಸೇರ್ದು ಮಾಡ್ಕೊಂಡು ಜಾಗಿತ್ತು ನಂಡ ಇರ್ನ ದೇಣಿಗೆ ಹಿಡ್ದದು ಇರ್ನ ಒಂಜಿ ಕೊಡುಗೆ ಹಿಡ್ದಾದ್ರ ಬಾರಿ ಪೊರ್ಲುಡು ನಡಪುಣ ಪಣ್ಣಕ್ಕೆ ಬಾರಿ ದಾಲ ಸಂಶಯ ಜಂಚಾಯನ್ ಹಿಡ್ದಾದ್ರ ಇನ್ನು 1 ಜನ ಎತ್ತನಲ್ಲ 10 ಜನ ಬರ್ತಾರೆ ಯಾರನ್ನ ಗ್ರಹಿಕೆ ಮಲ್ತೀಜ ಅಂಡಲ್ಲ ನಮ್ಮ ಮಿತ್ತ ಅಭಿಮಾನ 10 ಜನ ಬೈದರೆ ಆಗ್ಲೇ ಪೂರ ಕಂಬಳ ಸಮಿತ ಪರವಾದಕ್ಕೆ ಸ್ವಾಗತ ಮಲ್ತಂದು ಕಂಬಳ ಪೊರ್ಲುದ ಕರೆ ಉಂಡು 3 ಎಕರೆದ 10 ಜಾಗೆ ನಮ್ಮ ಸಮತಟ್ಟು ಮಲ್ತ ಹೆಚ್ಚು ಕಡಿಮೆ ಮಲ್ಲ ಮೊತ್ತಡು ನಮ್ಮನ್ನ ಏನು ಮಲ್ತ ಅವು ದಾಯಪಣ್ಣಗ ಕಂಬಳ ಒಂಜಿ ರಿಮಾರ್ಕ್ ಬರ್ರೆ ಬಲ್ಲಿ ಆ ಒಂಜಿ ಆ ಬರಿಟ್ ಗುಂಡುಂಡು ಈ ಬರಿಟ್ ಗುಂಡುಂಡು ಪಂಡ್ರ ಒಂಜಿ ಎಲ್ಲ ಅದು ಇನ್ನು ಪೂರ ದೂರ ಮಲ್ಪಡು ಪಂಡ್ರ ಇರಾದ್ರೆ ನಮ್ಮ ಇನ್ನು ನೆಗಿತದ ಇನ್ನು ಕಂಬಳದ ನಮಕ್ ಒಂಜೆಂಚಿನ ಬಣ್ಣಗ ಇನ್ನು ಸರಕಾರಿ ಕಂಬಳ ಸರಕಾರಿ ಜಾಗೆ ಈ ಸರಕಾರಿ ಜಾಗೆನ ಈ ವರ್ಷದ ಉಲಾಯ್ಡ್ ನಮಕ್ ಸರಕಾರದ ಕಂಬಳ ಆಪಿನ ಒವ್ವೇ ಮಾತಾಯ್ಕ ತಕರಾರು ಬೇತೆ ಬೇತೆ ತೊಂದರೆಗಳು ಇತ್ತಿನೇನು ಇರ್ನ ಮುಖ್ಯಾಂತರ ಈ ವರ್ಷ ಆದ್ ನಮಕ್ ಅವು ಇನಿ ವೆರಿಫಿಕೇಶನ್ ಮಲ್ಪನಾಗ ಕನ್ನಡ ಪಕ್ಕ ಸಾಂಸ್ಕೃತಿಕ ಇಲಾಖೆ ಹಿಡಿದು ಬತ್ತದ ನಂಗೆ ದೆತ್ತು ನೋಡು ಮನ್ಪಣ ಕೆಲವೊಂದು ಅವು ಇರೇ ಗೊತ್ತು ನೀರಿನ ಮುಖಾಂತರನೇ ಗೊತ್ತಾಯಿನಿ ಅಂಚಾದ ಪುನಃ ಪೂರ ಈ ಸರ್ತಿ ಇನ್ನು ಮಲ್ತದ ಈ ವರ್ಷದ ಹೊಸ ವರ್ಷ ಬಂದಾಗ ನಮಕೊಂದು ಏಪ್ರಿಲ್ ಮೇತಲ ನಮಕ್ ಈ ಜಾಗ ಆಪಲಕ್ಕೆ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ಪೋಡು ಆಯ್ತು ಒಟ್ಟಿಗೆ ನಮ್ಮ ಈರ್ನ ಊರ್ದಕಲ್ನ ಒಂಜಿ ಊರ್ದಕಲ್ನ ಬಾರಿ ಮಲ್ಲ ಒಂಜಿ ಅಭಿಲಾಷೆ ಉಂಡು ಈ ಭಾಗಕ್ಕೆ ಮುಖ್ಯಮಂತ್ರಿ ತರ್ಪೋಡು ಕರಿ ಸರ್ತಿ ಈರು ಹೆಲಿಕಾಪ್ಟರ್ ಬತ್ತು ಜೈದಾರು ಈ ಸರ್ತಿ ಆ ಹೆಲಿಕಾಪ್ಟರ್ ಒಟ್ಟಿಗೆ ಇರು ಬತ್ತಿನಲ್ಲ ಹತ್ತಿನ ಡಾರಿನ ಮುಲ್ಪ ಜಪ್ಪಡೋಡು ಬಂದು ಒಂಜಿ ಜನಕಲ್ನ ಮಲ್ಲ ಅಪೇಕ್ಷೆ ಉಂಡು ಆ ಅಪೇಕ್ಷೆನ ನಿರೀಕ್ಷೆನ ಈರೇನು ನಮಕ್ ಮಲ್ತು ತೋಚ್ಪಾವಡು ಅವು ಮಲ್ತು ತೋಚ್ಪಾವಡು ಪ್ರಾಮಾಣಿಕ ಪ್ರಯತ್ನ ಮಲ್ಪೋಡು ಐಕ್ ಈ ಭಾಗದ ಪೂರ ಸತ್ಯಲೇರೆಗೆ ಸಾಕಾರ ಕೊರ್ಪಡು ಅಂಚಾದ ಪುನಗ ಸಿದ್ದರಾಮಯ್ಯರು ಎನಿ ಕಾಸ್ಟ್ ಈ ಸರ್ತಿ ಬರೋಡು ಆಯ್ತೊಟ್ಟಿಗೆ 2-3 ಹೀರೆ ಪಂಡದ 2-3 ಸಚಿವರನ್ನ ಕ್ಲೇನ್ ಪಾಡ್ತಾರೆ ಒಂಜಿ ತಂಗಡಿಗೆ ಆದಪ್ಪು ಅತ್ತ ನಡ ಚುಲೋರೆ ಸ್ವಾಮಿ ಆದಪ್ಪು HK ಪಾಟೀಲ್ರ ಆದಪ್ಪು ನಾನೊಂಜಿ ಈ ಭಾಗದ ಉಸ್ತುವಾರಿ ಸಚಿವರದು ಈ 4 ಜನ ಆಯ್ತು ಒಟ್ಟಿಗೆ ಡೆಪ್ಯೂಟಿ CM ಲೆಪುಡಾವನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಡೆಪ್ಯೂಟಿ CM ಬರ್ಪಿ ವರ್ಷ ಗಾಂಡಲ್ಲ ಬತ್ತಿನಲ್ಲ ಅವು CM ಈ ವರ್ಷ ಬರೋಡು ಈರ್ನ ಸ್ಪೀಕರ್ ಉಪ್ಪನ ಈ ಸ್ಥಾನಮಾನವ್ರಿಗೆ ಈ ಬತ್ತದ ಮಲ್ಪ ಒಂಜಿ ಗೌರವದ ವ್ಯವಸ್ಥೆ ಆವಡು ಪಂಡದ ಎಂಕಲ ಮಾತೇನಲ್ಲ ಒತ್ತಾಸೆ
ಅಂಚಾದುಪ್ಪನಾಗ ಆಯ್ತು ಒಟ್ಟಿಗೆ ಪಿರೋಂಜಿ ಈರ್ನ ಇರಡ ಬಸ್ತ್ ಜನ ಪರುಪಾಡನ್ನ ಇರ್ಲೇನು ಗಿಡಪವನ ಅವಕಾಶ ಕೊರಡು ಮತ್ತೆ ಇರ್ನ ಪಂತೇರು ಐಕಿ ನಮ್ಮ ಕಮಿಟಿದ ಎದುರು ಕಮಿಟಿದ ಅಧ್ಯಕ್ಷರೇ ತಿರುಪಾದು ನಮ್ಮ ಈ ಎಲ್ಲ ನಡಪುರ 11ನೇ ತಾರೀಕಿದ ಕಂಬ್ಲಾಡು ಪರುಪಾಡನ್ನು ಸಬ್ ಜೂನಿಯರ್ಗಳ ಒಂಜಿ ಅವಕಾಶ ಕೊರ್ತನು ಆ ಸಂದರ್ಭ ಬಂದಾಗ ಈರ್ನ ಸಂದರ್ಭದ ಎಲ್ಲ ನುಡಿಟ್ಟು ಅವು ಎನ್ನ ಗಡಿನಾಡ ಪ್ರದೇಶ ಅಂತ ಒಂಜಿ ವಿರಾದೇಡು ನಮ್ಮ ಐಕ್ಲ ಒಂಜಿ ಅವಕಾಶ ಕೊಡ್ತಾ ಐನ್ ಎಲ್ಲಂಜೀರು ಸಮಿತಿ ದಾಲಂಡ ಕಿರಿಕಿರಿ ಮಲ್ಪರಲ್ಲ ಅವು ಯಾನೇ ಪಂತೀನಿ ಈ ವರ್ಷದ ಮಟ್ಟಿಗೆ ನಾನು ದೀಪ ಹೊಡೆದು ಬಂತ ಗಡಿನಾಡ ಪ್ರದೇಶ ಎಲ್ಲೇ ಇರ್ತಕ್ಲು ಭತ್ತದ ಮುಲ್ಪ ಕ್ರೀಡೆದ ಅಭಿಮಾನ ಜಾಸ್ತಿ ಅವಡು ಬಂತ ಒಂಜಿ ಇರಾದೇಡು ಬಾರಿಯಾತ್ ಮರಡಿ ನಮ್ಮ ಮಲ್ಪವನ್ನು ಪನ್ನೆರಡು ಬೊಕ್ಕ ಬಾರಿಯಾತ್ ಇಲ್ಲ ಇರ್ತಕ್ಕಲು ತಯಾರಾತೇರು ಲೇಪನ ಮಸ್ತ್ ಆಸುಬಾಸು ಮಸ್ತ್ ಇಲ್ಲ ಅವು ನಮ್ಮನ ಹಗ್ಗ ನೇಗುಲ್ ಕಿರಿಯ ಪಣ್ಣಗ ರಡ್ಡು ಪರೊಡ್ದು ಮಿತ್ತು ರಡ್ಡು ಕೂಲಿ ಹಿಡಿದು ಒಂದು ಕೂಲಿ ಪಾಡನ್ನ ಇಲ್ಲ ಒಂಜಿ ಲೆಕ್ಕೊಡು ಇಜ್ಜಿ ಮತ್ತೆ ಬೇತೆ ಬೇತೆ ಕಾನೂನು ಆಂಡಲ ನಮ್ಮ ಒಂಜಿ ಪೋಷಕರಿಗೆಲ್ಲ ಬೊಕ್ಕ ಒಂಜಿ ಕಂಬಳ ರುಚಿ ಅವಡು ಕಂಬಳ ನಮ್ಮ ಊರು ಎಡ್ಡೆ ನಡತು ಬರಡು ಬಂದ ಇರಾದಿ ನಮ್ಮ ಇನ್ನು ದೀತ ಅವು ಕೆಲವೊಂದು ಜನಗಳ ನಮ್ಮ ಆಯ್ದ ಜನಗಳ ಮತ್ತೆ ಕೇಳಿದು ಪಾಡ್ತೀನಿ ಅಂತ ಅದಪ್ಪ ಅವು ಒಂಜಿ ವಿಚಾರ ಆಯ್ತು ಒಟ್ಟಿಗೆ ನಮ್ಮ ಕಮಲ ಮಲ್ಪ ಒಂದಿಲ್ಲ ಕಮಲ ಬಾರಿಯಾತ್ ಪುರ್ಲದ ವೇದಿಕೆ ಮಲ್ಪನ ಜಾಗ ಉಂಡು ಅವು ಒಂಜಿ ಆವಡು ನಂಗೆ ಸರ್ತಿ ನಂಗೆ ಅವು ಮಲ್ಪನಾಗ ಮಲ್ಲ ದುಬಾರಿ అయిన ಖರ್ಚು ಆಪುಂಡು ಇನಿ ಲೈಟಿಂಗ್ ದೆಚ್ಚ ನಮ್ಮನ ವೇದಿಕೆ ಇಡೀ 24 ಕಂಬಳದ ಮಲ್ಲ ವೇದಿಕೆ ನಮ್ಮ 24 ಕಂಬಳದ ಮಲ್ಲ ವೇದಿಕೆ ನಮ್ಮ ಅಂಚಾದುಪ್ಪನಾಗ ಆ ವೇದಿಕೆಗೆ ಮಲ್ಲ ವೇದಿಕೆ ಮಲ್ಪೊಡು ನನ್ನೇ ಸ್ಟೇಜ್ ಬಾರಿ ಅಂತ ಕಷ್ಟದಾಯಕದ ಸ್ಟೇಜ್ ಐಕೊಂಜೀರು ಬರ್ಪಿನ ವರ್ಷದ ನಮ್ಮ ಕಂಬಳ ಅನಾಗ ಬರ್ಪಿನ ವರ್ಷದ ಕಂಬಳ ಅನಾಗ ಐಕಲ ಒಂಜಿ ವ್ಯವಸ್ಥೆ ಆವಡು ಒಂದು ಜನಕ್ಕಲ ಒತ್ತಾಸೆ ನಮ್ಮ ಪೂರ ಮಲ್ಪನಾಗ ಒಂಜಿ ವರ್ಷದ ಒಂಜೊಂಜಕ್ಕೆ ತಯಾರವನ್ ಪೋಡಾಪನು ಇನಿ ಬೊಕ್ಕ ಒಂಜಿ ಇಂಚಿನ ನೆಕ್ ಫೆನ್ಸಿಂಗ್ ಇಜ್ಜಿ ಕಂಪೌಂಡ್ ವಾಲ್ ಇಜ್ಜಿ ಕಂಪೌಂಡ್ ವಾಲ್ ಬತ್ತಿ ಬಿಟ್ಟಿಗೆ ಈ ಜಾಗೆ ಪೂರ ಒಂಜಿ ಬಾರಿ ಅದು ಪೊರ್ಲಾಪನ ವ್ಯವಸ್ಥೆ ಆಪನು నేను ಮಾತ ಈರಿಗೆ ಗಣನೆ ಗೊತ್ತು ಜಿಂದತ್ ಆಂಡಲ ಎಲ್ಲಂಜಿ ನಮ್ಮ ಕಲ್ಪ ಇರಡೆ ಈ ವಿಚಾರಣ ಪಣಿಯಾರ ಆಪಜಿ ಎಲ್ಲಂಜಿ ಪಣ್ಣಗ ಸಮಸ್ಯೆ ಆಪನು ಬಟ್ ಇತ್ತೆ ಇರು నేను ಮಾತ ಮನನದ ತೊಂದು ಪೊರ್ಲದ ಇತ್ತು ಒಂಜಿ ಬಾಗಡು ಒಂಜಿ 2 ಎಕರೆ ಬಾಗಡು ನಮ್ಮ ಅರಣ್ಯ ಇಲಾಖೆದ ದೈ ನಡಪಾದ ಒಂಜಿ 2 ವರ್ಷಡು ಅವು ಮಿತ್ತು ಬಣ್ಣಗ ಸೌಂದರ್ಯ ಈ ಭಾಗದ ಪೊರ್ಲಾಪುಂಡು ಐಕ್ ಬತ್ತು ಬೇತೆ ಇತ್ತೆ ಒಂತೆ ನೀರದ ಅಡೆತಡೆ ಇತ್ತಿನೇಡು ಬರ್ಪಿಸತ್ತೆ ಐಕ್ ಮಾತ ನೀರು ಕೋರ್ಪುನ ಅಂಚಿನ ವ್ಯವಸ್ಥೆ ಮಲ್ತಂಡ 2-4 ವರ್ಷಡು ನಮ್ಮ ನೀರಿನ ಅವಧಿ ಮುಗಿಯೋನಿಗೆ ದುಂಬು ಈ ವರ್ಷದ ಅವಧಿ ಮುಗಿಯೋನಿಗೆ ದುಂಬ ಇಟ್ಟಲ್ಪ ನೀರಲ್ಲಿ ಬರ್ಪುನ ಅಂಚಿನ ವ್ಯವಸ್ಥೆ ಆಪುನ ಐಕ್ ಮಾತ ಈರಿನ ಸಹಕಾರ ಬೋಡು ಈರು ಎಂಚಿನ ಪಣ್ಣೆನ್ನು ಚಾಚು ತಪ್ಪಂದೆ ಈರಿನ ಗೌರವಗೂ ಚ್ಯುತಿ ಬರನ್ ಲೆಕ್ಕ ಈ ಕಂಬಳ ನಡಪವನಚಿನ ಪ್ರಾಮಾಣಿಕ ಪ್ರಯತ್ನ ಎಂಕಲ್ ಮಾತ ಕಮಿಟಿ ಬಕ್ಕ ಊರ್ದಕ್ಕಲು ಕೂಡ್ದು ಮಲ್ಪೊಂದಿಲ್ಲ ಅಂಚಾದುಪ್ಪನಾಗ ಈರು ನೇನು ಇರ್ನನೇ ಕಂಬಳ ಪಂಪನಂಚಿನ ಎಂಕಲ್ ಓಲ್ಲ ಇರ್ನ ಕಂಬಳ ತಂದೆ ಎಂಕಲ್ ಬೇತಕ್ಲು ಎಂಕಲ್ ಮಲ್ಪನ ಕಂಬಳ ಅಂತ ಪನ್ಪುಜಿ ಎಂಕಲ್ನ ಶಾಸಕರನ ಆದೇಶದ ಮಿತ್ತು ನಡಪನ ಕಂಬಳ ಅಂತ ಪಂಡದು ಎಂಕಲ್ ಗೋಡದ ಕಂಬಳಡ್ಲ ಮುಲ್ಕಿ ಕಂಬಳಡ್ಲ ಇರ್ನ ಆದೇಶದ ಮಿತ್ತಿ ನಡತೊಂದು ಪಂಡು ಪಂತಂಡು ಅಂಚಾದುಪ್ಪನಾಗ ಈರ್ನೇನು ಮಾತ್ರ ಪೊರ್ಲೋಡು ಮಲ್ಪವಾಡು ಬೇತಿ ಪೂರ ವ್ಯವಸ್ಥೆಯನ್ನು ಮಲ್ತೊಂದುಂಡು ವ್ಯವಸ್ಥೆ ಉಂಡು ಇತ್ತೆ ನಂಗೆ ಒಂಚೂರು ನೀರದ ಕೊರತೆ ಉಂಡು ಒಂಜಿ ಬೋರುಗು ಅಗತ್ಯ ಇಂಕೊಂಜಿ ನಮ್ಕ್ ಈ 2 ಮೊಜ್ಜಿ ಈ ವಾರದಲ್ಲ ಒಂಜಿ ಬೋರು ಆದ ಬೋರ್ಗೊಂಜಿ ವ್ಯವಸ್ಥೆ ಆವಡು ಬಾಕಿ ಪೂರ ಟ್ಯಾಂಕಿನ ಕರಿ ವರ್ಷ 40,000 ಲೀಟರ್ದ ಟ್ಯಾಂಕ್ ಇತ್ತಾನೆ ಈ ಸರ್ತಿ 50,000 ಲೀಟರ್ದ ಟ್ಯಾಂಕಿ ಮಲ್ತಾನೆ ಮಲ್ಲೆ ಮಲ್ತಾನೆ ಅಂಚದ ನೀರ್ದ ಅಭಾವ ಬರ್ರೆ ಬೆಲ್ಲಿ ಬಂತ ಒಂದು ಉದ್ದೇಶ ಇನ್ನಿತ್ತೆ ಪೂರ ಸಮತಟ್ಟು ಮಲ್ತಂಡು ಬರ್ಪಿನ ಹೊರತ್ತಾಯ್ತು ಮಿತ್ತ ಹೊರಡು ಕುದಿ ಉಂತ ಉಂಡು ಟ್ರಯಲ್ ಕುದಿ ಉಂತ ಉಂಡು ಐದು ಬೊಕ್ಕ ಐಕ್ ಪೂರಡ್ಡೊಂದು ನಮ್ಮನ JCP ಪಾಡ್ದು ಆಯ್ತು ಮೇಲ್ಗೆ ನಮ್ಮನ ರೋಲರ್ ಪಾಡ್ದು ಪೂರ ಸಮತಟ್ಟಾದು ಆಯ್ತು ಮೇಲ್ದ ಪೂರ ಪೊಯ್ಯನ್ ಪೂರದ ರಟ್ಟಾದು ಪೊರ್ಲದ ಒಂಜಿ ಈ ಬಾಗಡ್ ಪೊರ್ಲದ ಸುತ್ತಲತ್ತಿನ ಪೊರ್ಲು ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತದಲ್ಲ ಒಟ್ಟುಡು ಬಂಡ ಈರು ಬೇತೆ ಬೇತೆ ರೀತಿ ನಂಗೆ ಸಹಾಯ ಪರ್ಪು ಈರ್ನ ಕಂಬಳ ಕಡಿ ವರ್ಷ ಈತು ಒಂಜಿ ಮಲ್ಲ ರೀತಿ ನಡಪೋಡುಂದಂಡ ಅವು ಸನ್ಮಾನ್ಯ ಶಾಸಕರನ ನೇತೃತ್ವದೇ ನಡ್ತೀನಿ ಬೇತೆ ಏರ್ನಲ್ಲ ನಮ್ಮನ್ನ ಇಲ್ಲ ಎಲ್ಲ ಮಲ್ಲ ದುಡ್ಡು ಅನ್ನ ಮುಖೇನ ಬತ್ತಿನ ದಾತ್ರ ನಂಗೆ ಬಾರಿ ಆತ ಗೌಜಿ ಗಮ್ಮತ್ತ ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿ ಮುಟ್ಟ ನಮ್ಮ ಕಂಬಳದ ಖರ್ಚು ಆತನು ಆ ಖರ್ಚಿದ್ದ ಪೂರ ಪಿದೆ ಹಿಡಿದು ಪೂರ ತೂತಿನಿ ಪಂಡ ಏರ್ದು ಪಂಡ ನಮ್ಮ ಶಾಸಕರು ತೂತೀನಿ ಅವು ಬಾರಿ ನಂಗೆ ಖುಷಿ ಆಪುಣು ಇನಿ ಕೋಡೇಡಿ ಏರ್ಲ ಬಾಕಿ ದಕ್ಕಲ್ಬೋದು ಆಮೇಟ್ ಇಮೇಟ್ ಬೋದು ಕುಳ್ಳೇರು ಮಲ್ಪೇರ ತೂಪೇರ ಅಂತ ಬಾತೆ ಬೇತೆ ಪೂರ ಹೆಂಚಿನ ಅರೇಂಜ್ಮೆಂಟ್ ಬೋಡು ಪೂರ ಮೆರ್ರ ಮುಖೇನ ಆತೀನಿ
ಅಂಚೆ ಅದುಪ್ರಾಗ ಈ ಸರ್ತಿ ಪಿರಲ ಒಂಜಿ 45 ಲಕ್ಷದ ಟಾರ್ಗೆಟ್ ಒಂದುಂಡು ಬಜೆಟ್ ಒಂದುಂಡು ನಮ್ಮ ಮಾತ ತಿಕ್ಕಿಡ್ಲ ಫಸ್ಟ್ ಸೆಕೆಂಡ್ ದೀಪ ನಮ್ಮ ಥರ್ಡ್ ಫೋರ್ತ್ ಮೆಡಲ್ ದಿ ಒಂದಿಲ್ಲ ಅಂಚನೆ ಜತ್ತಿನ ಎರುಕು ನಮ್ಮ ಬೊಳ್ಳಿದ ಕಾಯಿನ್ ಬೊಕ್ಕ ಟ್ರೋಫಿ ಕೊರೊಂದಿಲ್ಲ 250 ಜೊತೆ ಅಂಡಲ್ಲ ನಮ್ಮ ಟ್ರೋಫಿಲ ಬೊಕ್ಕ ಬೊಳ್ಳಿದ ಕಾಯಿನ್ಲ ಕೊರೊಂದಿಲ್ಲ ಆಯ್ತು ಒಟ್ಟಿಗೆ ಈತು ಮಾತ್ರ ವ್ಯವಸ್ಥೆಯನ್ನು ಮಲ್ತೊಂದಿಲ್ಲ ಕಂಬಳದ ನೀರು ಪೋಡ್ನಿಕ್ಲ ನಮ್ಮ ರೆಡ್ ಪೋನ್ ನೀರು ಪೋಡ್ನಿಕ್ ಬಂಗಾರದಿತ್ತ ಮಲ್ಲ ಸೆಟ್ ಇಡ್ಲ ಗೋಯರ್ಲ ಮಲ್ಪ ನಾತ್ ಬಂಗಾರನ ಮಲ್ಲದಿತ್ತ ಕಮ್ಮಿ ಪಂಡ ಒಂಜಿ ಪವನ್ ಬಂಗಾರದಿ ನಮ್ಮ ಸುರತ ಮಲ್ಲ ಜೊತೆ ಅಗ್ಗದ ಹಿರಿಯ ಬೊಕ್ಕ ನೇಗಿಲು ಕಿರಿಯಾಗಿ ನಮ್ಮ ರೆಡ್ ಪವನ್ದ ಮೆಡಲ್ ದಿತ್ತ ಸೆಕೆಂಡ್ ಒಂಜಿ ಪವನ್ ದಿತ್ತ ಬೊಕ್ಕ ಪೂರ ಸಮಾನ ಚತುರ್ಥ ಬೊಕ್ಕ ತೃತೀಯ ನಮ್ಮ ಅರ್ಧರ್ಧ ಪವನ್ ದಿತ್ತ ಇಂಚ ಮಾತದ್ದು ಎಡ್ಡೆ ರೀತಿ ಗೌರವದ ಒಂಜಿ ಕೂಟಾವಡು ಪಂಪಿನ ಗೌರವದ ಕೂಟಾವಡು ಒಂದೊಂಜಿ ಮಾತ ಪತ್ತಟ್ಟೆ ಜೋಕುಲು ಸೇರ್ನಂಚಿನ ವ್ಯವಸ್ಥೆ ಇಂದು ಈರ್ಪಾಡಿನ ಒಂಜಿ ಅಡಿಕಲ್ಲು ಅವು ಬಾರಿ ಹತ್ತು ದುಂಬು ಮುಟ್ಟ ಒಂಜಿ 10-50 ವರ್ಷ ಮುಟ್ಟ ನಡಪನಂಚಿನ ವ್ಯವಸ್ಥೆ ಅವಡ ಇದು ಬೊಕ್ಕದ ವಿಚಾರ ನಂಗೆ ಗೊತ್ತುಜಿ ನಮ್ಮ ಹತ್ತಿನೆಲ್ಲ ಬೊಕ್ಕರು ಈರ್ ಏಪಲ ಪನ್ಬಾರಿ ನಮ್ಮ ಇದು ಒಂಜಿ ವಿಷನ್ ಉಪ್ಪೋಡು 30 ವರ್ಷದ ವಿಷನ್ ಉಪ್ಪೋಡು ಪನ್ಬಾರ ಆ ವಿಷನ್ಗೆ ತಕ್ಕ ನಮ್ಮ ಪೂರ ವ್ಯವಸ್ಥೆ ಮಲ್ದ ಈ ವ್ಯವಸ್ಥೆದೊಟ್ಟಿಗೆ ಈರಿನ ಸಾಕಾರ ಬೋಡು ಈರು ನನೊಂಜಿ ಸರ್ತಿ ನಮ್ಮ ಕಮಲಗ ಒಂಜಿ ವಾರ ಒಪ್ಪುನ ದುಂಬೋರ ಮಾತ ಇಲಾಖೆದ ಕ್ಲೇನ್ ಲೆತ್ತದು ಅಕ್ಲೇನ್ ಮಾತ ಲೆಪ್ಪಡಾದ ಮಾತ ವ್ಯವಸ್ಥೆ ಅವಡು ಬೆತೆ ಇದು ಒಂಜಿ ವೇಳೆ ಸಿದ್ದರಾಮಯ್ಯರು ಬರ್ಪುಂಡು ನಂಡ ಬೆತೆ ವ್ಯವಸ್ಥೆ ಎಲ್ಲ ಹೋಗಿರೋ ಗೊತ್ತು ಆ ವ್ಯವಸ್ಥೆಗೆ ಸರಿಯಾದ ನಮ್ಮ ವ್ಯವಸ್ಥೆ ಮಲ್ಪಗ ಕಂಬಳ ಯಶಸ್ವಿ ಹಾಕೊಂಡು ಕಂಬಳ ಬಾರಿ ಪೊರ್ಲುಡು ನಡಪೇರೆ ಈ ಮಣ್ಣಿಗೆ ಋಣ ಉಂಡು ಅಂದ್ಕೊಂಡೊಳ್ಳಿ ಈ ಮಣ್ಣು ಏಪ ಈತ ಪೂರ ಆ ಸಂದರ್ಭಡು ಕಲ್ಲು ಕಡ್ತೊಂದು ಬಣ್ಣಗ ಈ 2 ಎಕರೆ 3-4 ಎಕರೆ ಜಾಗೆ ಒರಿಯೋಡುಂದಂಡ ಈ ಮಣ್ಣಿಗೆ ಋಣ ಉಂಡು ಒಂದು ಲೆಕ್ಕ ಈ ಋಣ ಇರಡ್ದೆ ಸುರುವಾಪುನು ಇರಡ್ದೆ ಈರ್ಪಾಡ್ನ ಅಡಿಕಲ್ಲು ಹಿಡ್ದೆ ನಡತೊಂದು ಹೋಪುಂಡು ಪಂಪುನ ಏಪಲ ನಮ್ಮನ ವಾ ದಿನಲ ಈ ಈರ್ನ ಒಂಜಿ ಕಾಣಿಕೆ ಈಗ ಬಾಗ ತಿಕ್ಕುಡು ನಿಡೆಡ್ದು ಸೌಹಾರ್ದತದ ಒಂದು ಜೋತಕ ಹಾಕೊಂಡು ಮೂಲ ಬೇತೆ ಜಾತಿ ಧರ್ಮದ ಇತ್ತಿರಂದಲ್ಲ ನೆಡ್ದೊಂಜಿ ಒಟ್ಟಿಗೆ ಕೂಡಂಚಿನ ವ್ಯವಸ್ಥೆ ಹಾಕೊಂಡು ವರ್ಷ ಗೊರಾಂಡಲ್ಲ ಮಾತ ಸಂಘಟನೆಗಳು ಮಾತ ಜಾತಿ ಧರ್ಮದಲ್ಲಿ ಮಾತ ಕಮಿಟಿಲು ಮಾತ ಸಂಘ ಸಂಸ್ಥೆಯಲ್ಲಿ ಸೇರಿದು ಮಲ್ಪನಂಚಿನ ವ್ಯವಸ್ಥೆ ಐಕೆ ಮಾತ ಈ ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರನ್ನ ಒಂಜು ಒಡನಾಟ ನೆಕ್ ಮಲ್ಲ ಸಂಗತಿ ಬಂದಾಗ ನಂಗೆ ಈ ಕಾರ್ಯಕ್ರಮ ಮಲ್ಪೊಡುಂದಂಡ ಈ ಪಂಚಾಯತ್ ನೇರ ಕಾರಣ ದಯಪಂಡಾಗ ಇನಿ ಅಧ್ಯಕ್ಷರಾದ ನವಾಜ್ ಇರುಳ್ಳೇನು ಮಾತ ಪಕ್ಷದಕ್ಲೇನು ಮಾತ ಇಲಾಖೆದಕ್ಲೇನು ಮಾತ ವರ್ಗದಕ್ಲೇನು ಒಂಜಿ ಒಟ್ಟಿಗೆ ಪತ್ತೊಂದು ಪೋಪುನ ಆಯ್ತು ಒಟ್ಟಿಗೆ ಮುರಳಿ ಅದಪ್ಪು ಸುಂದರ ಪೂಜಾರ್ಲ ಅದಪ್ಪು ದುಮ್ಮದ ಅಧ್ಯಕ್ಷರು ಶೈಲಜಾ ಅದಪ್ಪರು ಮಾತೆಲ್ಲ ಇವನ್ ಶುರು ಮಲ್ಪನ ಬರ್ತಡು ಶೈಲಜಾ ಅಧ್ಯಕ್ಷರಾದ ಇತ್ತಿನಲ್ಲ ಅಧ್ಯಕ್ಷರ ಬೊಕ್ಕ ಸದಸ್ಯರ ಪಣ್ಣೇನು ಪೂರ್ತಿ ಅಪ್ಪಗನೆ ದಸ್ಕತ್ ಬಾರ್ದು ಪೂರ ವ್ಯವಸ್ಥೆ ಮಲ್ತಾರೆ ಅಂಚೆ ಅದ್ರಾಗ ನಮ್ಮ ಗ್ರಾಮ ಪಂಚಾಯತ್ನ ಬಾರಿ ಆತು ನಮ್ಮ ಮೆಚ್ಚುಗೆ ಪಡೋಡು ದಾರ್ಮಣ್ಣಗ ಗ್ರಾಮ ಪಂಚಾಯತ್ ಈತು ಮತ್ತೆ ನಂಗೆ ಅವಕಾಶ ಕೊರ್ದಿಂದಿತ್ತಿಲ್ಲ ಈತು ಪೂರ ಆತೊಂದು ಅಂಚೆ ಪೂರ ಇನ್ನು ಪೂರ ಕಾರಣ ಇಂಚೆ ಬಂಡಾಗ ಈರೇ ಕಾರಣ ಅಂಚೆ ಅದ್ರಾಗ ಈರು ಎಂಕಲ ನಮ್ಮ ಕಂಬಳನ ಪೊರ್ಲು ಮಲ್ಪನ ಪ್ರಯತ್ನ ಮಲ್ಪಲೆ ಸಿದ್ದರಾಮಯ್ಯ ಎನಿ ಕಾಸ್ಟ್ ಬರೋಡು ಯಾನ ಪಣ್ಣ ಒಂಜಿ ಬರ್ಪಿನ ವರ್ಷಗ ಆ ಸ್ಟೇಜ್ ಒಂಜಿ ಆವಡು ಬೇತೆ ಒಂಜೇ ಪೊರ್ತುಡು ಆಪುಣೊಂದು ಎಂಕ್ ಪಂಡ್ರೆ ಆಪು ನಮಗೆ ಇರಗೆ ಒತ್ತಾಯ ಮಲ್ಪುಜಿ ಅಂತೂ ಇರ್ನ ಇನ್ನು ನನದ 3 ವರ್ಷದ ಅವಧಿಡಿ ಒಂದು 3/4 ವರ್ಷ ಪೂರ ಸೇವೆ ಆದ ಕಂಬಳ ಒಂಜಿ ಪೂರ್ಣ ಮಟ್ಟದ ಕಂಬಳದ ಜಾಗೆ ಅಂತ ಪಂಪಣೇನು ಮಲ್ಪದ ಕೊರ್ಲೆ ಆ ಒತ್ತಂದೆ ಸರ್ಕಾರಿಗೆ ಏನಿ ಕಾನೂನದ ಕೆಲವೊಂದು ತೊಡಕಲು ಬರೋರು ಸರ್ಕಾರದ ದುಡ್ಡು ದಿಕ್ಕಿನ ಬೇತೆ ತೊಡಕಲು ಬರೋರು ಮಾತ ಈರ್ನ ಗಮನ ಉಂಡು ಈರೈನ್ ಪೂರ ಸರಿ ಮಲ್ತಂದು ಪೋದು ಈ ಕಂಬಳನ ಯಶಸ್ವಿ ಮಲ್ತು ಕೊರ್ಲೆ ಈರನ್ನೆಲ್ಲ ಈದಿನ ಉದ್ದೇಶನ ಐತೆ ಈರೆಗೆ ಗೌರವ ಹೆಚ್ಚು ಮಲ್ಪೋಡು ಈರು ಸ್ಪೀಕರ್ ಆದ ಉಪ್ಪನಗನೆ ಮುಖ್ಯಮಂತ್ರಿ ಆದ ಬರೋಡು ಮುಖ್ಯಮಂತ್ರಿ ಆದ್ರೆ ಇರಗಿಲ್ಲ ಬಾಯ್ದಲ್ಲ ಬರ್ತೇನೆ ನನ್ನೊಂದು ಕಾಲ ಇರು ಮುಖ್ಯಮಂತ್ರಿ ಆಪಣದಾದ ನಾವು ಏನು ಬದಲಿ ಮರ್ತಡೆ ಪಣ್ಣ ಪೊರ್ತು ಅವಳ ಫಲಪ್ರದ ಅವಾರ್ಡ್ ಆಯ್ಕೆ ಇರೆಗೆ ಮಾತ ಜಾತಿ ಧರ್ಮದ ಸಾನ್ನಿಧ್ಯ ಇರೆಗೆ ಕೈ ಕೊಡೋದು ಕುರು ಆಯ್ತು ಒಟ್ಟಿಗೆ ಇತ್ತೆತ್ತಿನ ಹುದ್ದೆಡ್ಲ ಇರು ಬಾರಿ ಆತ ಪುದಾರ್ಕೊನತಾರೆ ಇರ್ನ ಮುರಣಿ 5 ಲಕ್ಷ ತಿಕ್ಕೊಡ್ದಂಡ ಇರ್ನ ಅಶೋಕ್ ರೈನಲ್ಲ ಇರ್ನಲ್ಲ ಸಂದರ್ಭಡು ಈರು ಪಂಡಿನ ಒಂಜಿ ಲಾಸ್ಟ್ದ ಪಾತೆರೆನೆ ಅವು HK ಪಾಟೀಲ್ರಿಗೆ ತಾಗದನ್ನ ದಾತ್ರ ಮನದನಿ 5 ಲಕ್ಷ ರೂಪಾಯಿ ಸಿಕ್ಕ್ಯಾರ ಕಾರಣ ಆತನ ಪಂಡಲ ತಪ್ಪ ಒಂದು ಅಂಚೆ ಅದಪ್ಪನಾಗ ಈರ್ನ ಕುಲ್ದಿನ ಗಳಿಗೆ ಪೊರ್ತು ಪೂರ ಕೈಗೂಡ್ದು ಬೈದನೆ ಎಂಕ್ಲೆಗೆ ಈರು ಪೂರ ವ್ಯವಸ್ಥೆಯನ್ನ ಮಲ್ತು ಕೊರ್ಲಿ ಆ ಪೊರ್ತು ಈ ಭಾಗದ ಒಂಜಿ ಗಡಿನಾಡ ಪ್ರದೇಶ ಏನಿಡ್ದಾತ್ರ
ಈ ಗಡಿನಾಡ ಪ್ರದೇಶದ ಇಂಚಿನ ಒಂದು ಕಾರ್ಯಕ್ರಮ ಆಪಣ ಪಂಡದು ನಮ್ಮ ಕನ್ನ ಮನಸ್ಸುಗಳ ಎಣ್ಣಿದ್ಜ ಇನಿ 120 ಕಿಲೋಮೀಟರ್ ಬಾರ್ಕೂರು ಹಿಡಿದಲ್ಲ ಆಕಾರ ಕೋಟ ಹಿಡಿದಲ್ಲ ಆಕಾರ ಇಡೀ 21 ಬರ್ಪೇರನ್ನು ಪಂಡಾಗ ಇಂದು ನಮ್ಮ ಭಾಗ್ಯ ಇಂದು ನಮ್ಮ ಪುಣ್ಯ ಈ 10 ದೂರ ಹಿಡಿದಲ್ಲ 3 ಕರಿ ವರ್ಷ ಮೆಡಲ್ ಪತ್ತೊಂದು ಪೋತಾರೆ ಸುರುತ ವರ್ಷ ಮೆಡಲ್ ಪತ್ತೊಂದು ಹೋಗ್ತಾರೆ ದೂರದ ಮೆಡಲ್ ಪತ್ತೊಂದು ಮತ್ತ ಒಂದು ಮಣ್ಣದ ಯೋಗ ಅಂತ ಪಂಡೊಂದು ಇರ ಬೇತೆ ಬೇತೆ ಕಾರ್ಯಕ್ರಮ ಉಂಡು ಯಾನಿರಿಗೆ ಹೆಚ್ಚು ಒತ್ತಡ ಪಾಡುಜಿ ಪೊರ್ಲದ ವ್ಯವಸ್ಥೆಯಲ್ಲಿ ಪೂರ ಪೊರ್ಲು ಮಲ್ದ ಈರು ಯಾನ ಪಂಡಿನ ಕೆಲವೊಂದು ವಿಚಾರವನ್ನು ತರಿಕ್ತದೆ ಒಂದು ಎನಿ ಕಾಸ್ಟ್ ಈ ಊರ್ದಕ್ಲೆಗೋಸ್ಕರ ಸಿದ್ದರಾಮಯ್ಯ ಬರೋಡು ಆಯ್ಕೆ ಬೂಡಾಪಿನ ವ್ಯವಸ್ಥೆಯನ್ನು ಪೂರ ಪರಿಕಾರನ ಪೂರ ಮಲ್ಪಾದ ಕೊರತೆ ಯಾರಿಗೆ ಬೇತೆ ಬೇತೆ ರೀತಿಯಲ್ಲಿ ಬೇತೆ ಬೇತೆ ಗೌರವದ ಸ್ಥಾನಮಾನ ತೆಗೆದುಪ್ಪು ಅತ್ತನ ಕೊಡುಗೆ ತೆಗೆದುಪ್ಪು ನಮ್ಮ ಒಂಜಿ ಕೊರ್ಪುನ ಕೊಡುಗೆಲ್ಲ ಆರ್ನ ಇಲ್ಲಲ್ಲಿ ದೀಪನಂಚಿನ ಕೊಡುಗೆಯನ್ನು ಮಲ್ಪನಂಚ ಪ್ರಾಮಾಣಿಕ ಪ್ರಯತ್ನ ಮಲ್ದ ಅಂಚ ಅದಪ್ಪನಾಗ ಈ ರೈನ್ ಮಲ್ಪಾವಡು ಪಂಡೊಂದು ಎಲ್ಲ 11ನೇ ತಾರೀಕು 12ನೇ ತಾರೀಕು ಓ ಕಾರ್ಯಕ್ರಮ ಅಲ್ಲ ದಿಯರವಲ್ಲಿ 11 16 ಬೈಯಕ್ಕೆ ಮೆಡಲ್ ಕೊರ್ನೆಟ್ ಬಿಟ್ಟ ಯೂಟಿಕ್ ಆದರೆ ನಮ್ಮನ್ನ ಕಂಬಳಡಿತದು ಪೂರ ತೂದು ಮಲ್ಪೋಡು ಆಣಿ ಓಡೆಲ್ಲ ಪೋಯರಿಸಿ ಎನ್ಮರ ಹಿಡಿದು ರಾತ್ರಿ ಕಂಬಳ 10 ಗಂಟೆ ಮುಗ್ಯಾಡು 5 ಗಂಟೆ ಮುಗ್ಯಾಡು 4 ಗಂಟೆ ಮುಗ್ಯಾಡು ಆದ ಮುಟ್ಟ ಈರ್ನ ಪೂರ್ತಿ ವ್ಯವಸ್ಥೆ ಮೂಲು ಅಧ್ಯಕ್ಷರು ಒಂಜಿ ಇಲ್ಲು ಮಲ್ದೇರು ಸ್ವಲ್ಪ ಒಂಜಿ ಕಾಟೇಜ್ ತಂದೇರು ಫುಲ್ ಐಟ್ ಪೂರ ವ್ಯವಸ್ಥೆ ಉಂಡು ಅಂಚ ದುಪ್ಪನಾಗ ದೂರ ಪೋಯರಿಜ್ಜಿ ಆಯ್ನ ಪೂರ ಕರಿಸರ್ತಲೆ ಕಲ್ಪ ಮುಲ್ಪ ಅಂದತ್ತು ಈ ಸರ್ತಿ ಮುಲ್ಪನೆ ಅಂತದ್ದು ಕಂಬಳದ ಎಕ್ಸಿಸ್ಟ್ ಆದ ಈರು ಉಳ್ಳರ ಕಂಬಳದ ಆಗು ಹೋಗು ಪೂರ ಗೊತ್ತಾಪನ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಈರು ಉಪ್ಪೊಡು ಪಂಡೊಂದು ಇರೆಗೆ ತುರ್ತು ಕಾರ್ಯಕ್ರಮ ಮಾತಾಡು ಈರು ಎಂಚಿನ ಎಣ್ಣಿದಾರ ಆಯ್ನ ಪೂರ ಮಲ್ಪ ಇರೆಗೆ ಎಂಚಿನ ಪಣಿಯರುಂಡ 10 ಜನ ಎದುರು ಪನ್ಲೆ ಇರ್ನ ಕಂಬಳನ್ನು ಪೊರ್ಲು ಸುಧಾರಿ ಪಂಡದು ಮಾತಾರಲ್ಲ ಅಕಲಕಲ ಕೆಲಸ ಜವಾಬ್ದಾರಿಯನ್ನು ಬಿಡ್ದು ಬೈದೇರು ಅಂಚ ಅದಪ್ಪನಾಗ ಇರೆಗೆ ದೇವರ ಎಡ್ಡೆ ಮಲ್ಪಾಡು ನಮಕ್ ಮಾತು ಎರಡ್ಡೆ ಮಲ್ಪಾಡು ನಮ್ಮನ್ನು ಒಟ್ಟು ಬದುಕವನ ಶಕ್ತಿ ಇರಡ್ದ ತಿಕ್ಕಾಡು ಓವೇ ಇದು ಮುಟ್ಟ ಭಿನ್ನಾಭಿಪ್ರಾಯ ಇಜ್ಜಂದೆ ಈ ಊರು ಇರು ಶಾಸಕರ ಹಿಡಿದೊಕ್ಕ ಓವೇ ದುಂಬಿ ಗಲಾಟೆ ಇಜ್ಜಂದೆ ಮಾತಾ ದೇವಸ್ಥಾನಗ ಚರ್ಚ್ಗೆ ಮಸೀದಿಗೆ ಒಂಜೇ ಲೆಕ್ಕ ಸಮಾನ ಅಂತ ಹಿಡಿದಿದ್ದು ಸಮಾನ ತಕ್ಕಡಿಡು ತೂಕದ ಬೋಪಣಂಚಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಲ್ತಿನ ಹಿಡ್ದಾದ್ರ ಓವೇ ಗಂಡಾಂತರದ ಅಂತೆ ಇರ್ನ ಊರು ಇರ್ನ ಕ್ಷೇತ್ರ ಎಡ್ಡೆ ನಡ್ತೊಂದುಂಡು ಐನ ನನ್ನಲ್ಲ ಒರಿಪಾಡು ಆತ ಇರೆಗೆ ಚಾಕೆ ಚಿಕ್ಕೆತ್ತು ದೇವರು ಕೊಡ್ತೇರು ಆಯ್ತು ಒಟ್ಟಿಗೆ ಇರೆಗೆ ಕೊಡ್ತೀನಿ ಆತ ತಾಳ್ಮೆ ನನ್ನ ಎಂಕಂತೂ ಕೊಡ್ತಿದ್ದೀರಿ ಅಂತದ್ದು ಇರ್ನ ತಾಳ್ಮೆ ಮಾತೆರೆಲ್ಲ ಕೊರಂಡ ಓ ಸಮಸ್ಯೆ ಇಜ್ಜಿ ಈರು ಏತ್ ನಿರ್ಣಾಯಕ ಅಂತೋಡಿತ್ತಾರೆ ನಂಡಲ್ಲ ಅವು ಈರ ಐಕ್ ಇರ್ನ ಮನಸ್ಥಲ ಐಕ್ ಒಂಜಿ ಇರೆಗೆ ಐಕ್ ವ್ಯವಸ್ಥೆ ಮಲ್ಪನ ಶಕ್ತಿ ಇರೆಗೆ ದೇವರು ಕೊಡ್ತೇರು ಆ ಶಕ್ತಿ ಇರೆ ನನ್ನಲ್ಲ ಅದು ಕೊರಡು ಪೊರ್ಲದ ವ್ಯವಸ್ಥೆ ಮಲ್ಪಲಿನ ಪಂಡೊಂದು ಎಂಗೆ ಅವಕಾಶ ಕೊಡ್ಲಿಕ್ಕೆ ಧನ್ಯವಾದ. ಸೆಟ್ರೆಗೆ ಈರು ಒಂಜಿ ಜಿಲ್ಲಾ ಪ್ರಶಸ್ತಿ ಎತ್ಕೊಡ್ತಾರೆ ಒಂಜಿ ಯುವಕ ಮಂಡಲಗೆ ಇರು ಜಿಲ್ಲಾ ಪ್ರಶಸ್ತಿ ಎತ್ಕೊಡ್ತಾರೆ ಆಯ್ತು ಒಟ್ಟಿಗೆ ಈ ರಡ್ಡು ಹಿರಿಯ ತೀರ್ಪುಗಾರರೆ ಒಂಜಿ ಗುಣಪಾಲ ಕಡಂಬೆರೆಗೆಲ್ಲ ಬೊಕ್ಕೊಂಜಿ ರಾಜೀವ್ ಶೆಟ್ರೆಗೆಲ್ಲ ಸನ್ಮಾನ ದೀತ ಈ ಸನ್ಮಾನನ ಈರ್ನ ಮುಖಾಂತರ ಸಿದ್ದರಾಮಯ್ಯನ ಮುಖಾಂತರ ಮಲ್ಪಾಯರ್ನಂಡ ಐಡ್ದು ಮಲ್ಲ ಒಂಜಿ ಭಾಗ್ಯ ನಾನು ಒಂಜಿಜ್ಜಿ ಅಕ್ಲೆಗಳ ಒಂಜಿ ಧನ್ಯತ ಪುಣ್ಯತ ಕಾರ್ಯಕ್ರಮ ಹಾಕೊಂಡು ಅವು ಎಂಕ್ ಪಂಡ್ರೆ ಮರೆತುಕೊಂಡು ಅವು ಈ 4 ಕಾರ್ಯಕ್ರಮ ಅಲ್ಲ ಅವ್ರನ್ನ ಮುಖಾಂತರ ಆಂಡ ಅವು ಈರು ಕೊರ್ನ ಮಲ್ಲ ಕೊಡುಗೆ ಅಂದ್ರೆ ಹಾಕೊಂಡು ಐನ್ಲ ಒಂಜಿ ಮಲ್ಪವನ ಪ್ರಯತ್ನ ಮಲ್ಪಲೆ ಆಯ್ಕೆ ವ್ಯವಸ್ಥೆ ಮಲ್ತದ್ದು ಪೂರ ರೆಡಿ ಮಲ್ದೀತ ಆತ ಒಂಜಿ ಪಂಡ್ರೆ ಮರೆತುಕೊಂಡು ಸಲ್ಲಿಸ್ತಾ ಇದೀಗ ಅಧ್ಯಕ್ಷರ ನೆಲೆಯಲ್ಲಿ ಸರ್ಕಾರದಿಂದ ಮಾತನಾಡಿ ನರಿಂಗನ ಕಮಲ ಸಮಿತಿ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಲವಕುಶ ಜೋಡುಕರೆ ಕಮಲದ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಂತಹ ನಮ್ಮ ಕಾರ್ಯಾಧ್ಯಕ್ಷ ಅಂತ ಪ್ರಶಾಂತ್ ಕಾಜೂರವರೇ, ವೇದಿ ಮೇಲೆ ಉಪಸ್ಥಿತವಂತ ನಮ್ಮೆಲ್ಲರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರುವಂಥ ನವಾಜಿನವರನ್ನು ನರಿಗಾನ್ರವರೇ, ಹಿರಿಯಂತ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಆಗಿರುವಂಥ ಚಂದ್ರಶ್ ಕರ್ಕೇರ್ ಅವರೇ, ಚಂದ್ರಶೇಖರ್ ಮೋಲರ್ ಅವರೇ, ರಾಮಣ್ಣ
ರೈ ಅವರೇ, ಅದಕ್ಕೆ ನಮ್ಮ ಮ್ಯಾಕ್ಸಿಮಮ್ ಅವರೇ, ಗಿರೀಶ್ ಮೋಲಾರ್ ಅವರೇ, ಕರುಣಾಕರ್ ಅವರೇ, ಪ್ರವೀಣ್ ಆಳ್ವಾರ್ ಅವರೇ, ಮುಂದಿನ 5 ಮುಂದೆಲ್ಲ ನಮ್ಮ ಸಮಿತಿಯ ಸರ್ವ ಸದಸ್ಯರುಗಳೇ ಹಾಗೂ ಈ ಒಂದು ಕಂಬಳಕ್ಕೆ ಭಾಳ ಉತ್ಸಾಹದಿಂದ ತನ್ನ ಕಾರ್ಯನಿರ್ವಹಿಸುವಂತೆಲ್ಲ ನಮ್ಮ ಕಾರ್ಯಕರ್ತರು ಮಿತ್ರರು. ಒಂದು ಬಹುಶಃ ಕಳೆದ 2 ವರ್ಷಗಳಿಂದ ಈ ನರಿಂಗಾನ ಕಂಬಳೋತ್ಸವವನ್ನು ಅತ್ಯಂತ ಯಶಸ್ವಿಯಿಂದ ನಿರ್ವಹಿಸಲು ತಾವೆಲ್ಲರೂ ಕೂಡ ಅದು ಸಣ್ಣೊಬ್ಬ ಯುವಕನಿಂದ ಹಿಡಿದು ಅತ್ಯಂತ ದೊಡ್ಡವರವರೆಗೂ ಕೂಡ ತಮ್ಮ ತಮ್ಮವಾದ ಕೊಡುಗೆಯನ್ನು ಕೊಟ್ಟು ಅತ್ಯಂತ ಶ್ರಮ ವಹಿಸಿದ್ದೀರಿ. ಕಾರ್ಯಾಧ್ಯಕ್ಷರ ಸಮಿತಿಯ ಒಂದು ಸಹಕಾರ ಮಾರ್ಗದರ್ಶನ ಮುಖಾಂತರ ಈ ಊರಿಗೆ ಊರು ಕೆಲಸ ಮಾಡಿ ಅಂದರೆ ಅತ್ಯಂತ ಯಶಸ್ವಿಯಾಗಿದೆ. ಇದು ಇಡೀ ನಮ್ಮ ಊರಿಗೆ ಸಿಕ್ಕಿದಂಥ ಗೌರವ. ಆದರೆ ನಾಡಿನಲ್ಲಿ ನಡೆಯುವಂಥ ಕಂಬಳ ಕೂಡ ಅದು ನರಿಂಗಾನ ಕಂಬಳ ಅಂತ ಹೇಳಿದರೆ ಅದು ಇಡೀ ಉಲ್ಲಾಳ ಕ್ಷೇತ್ರಕ್ಕೆ ಗೌರವ ತರುವಂಥ ಕಂಬಳ. ಯಾಕಂತ ಹೇಳಿದರೆ ಕಂಬಳಕ್ಕೆ ಬಂದಿರಲಿ ಬರದಿರಲಿ, ಕಂಬಳ ಏನಂತ ಗೊತ್ತಿರಲಿ ಗೊತ್ತದೆ ಇರಲಿ, ಅವನು ಇಲ್ಲಿಗೆ ಬಂದು ನೋಡಿರಲಿ ನೋಡದಿರಲಿ, ಅವನು ಪರ ಊರಿಗೆ ಹೋದಾಗ ಇನ್ನೂ ಒಂದು ಕಂಬಳ ಆಪುಣ ಅಂತ ಅವನು ಏನು ಅಷ್ಟೊಂದು ಹೆಮ್ಮೆ ಅವನಿಗೆ ಇವತ್ತು ಇದೆ. ಇದರಲ್ಲಿ ಕೂಡ ನಮ್ಮಲ್ಲಿ ಕೂಡ ಒಂದು ಕಂಬಳ ಆಗ್ತದೆ, ನಮ್ಮ ಊರಲ್ಲಿ ಕೂಡ ಒಂದು ಕಂಬಳ ಆಗ್ತದೆ ಅಂತೇಳಿ ಬೇರೆ ಊರಿಗೆ ಹೋದಾಗ ಮತ್ತು ಬೇರೆಯವರ ಮುಂದೆ ಮಾತಾಡುವಾಗ ಆ ಒಂದು ಗೌರವ ಒಂದು ಹೆಮ್ಮೆಯಿಂದ ಮಾತಾಡುವಂಥ ವಾತಾವರಣವನ್ನು ಈ ಊರವರು ನರಿಂಗಾನ ಕಂಬಳ ಸಮಿತಿಯವರು ಮಾಡಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾಡಿನ ಕಂಬಳ ಕೂಡ ಇವತ್ತು ತಾವೆಲ್ಲರೂ ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿ ಊರಿನ ಪ್ರತಿಯೊಬ್ಬರು ಕೂಡ ಅದು ಎಲ್ಲ ಜಾತಿಯಲ್ಲ ಮತ್ತು ಎಲ್ಲ ವರ್ಗದವರು, ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಸಂಘಟನೆಯವರು ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಸೇರಿಸಿಕೊಂಡು ಇದು ಇಡೀ ನಮ್ಮ ಊರಿನ ಗೌರವವಾದ ಮತ್ತು ನಮ್ಮೆಲ್ಲರ ಯಶಸ್ವಿಯ ಒಂದು ಪ್ರಶ್ನೆ ಅಂತ ಹೇಳಿಕೊಂಡು ಸರ್ವರು ಕೂಡ ಸಹಕಾರ ಕೊಟ್ಟು ಎಲ್ಲ ರೀತಿಯ ಕೆಲಸ ನಿರ್ವಹಿಸ್ತೇವೆ ಎಂಬ ವಿಶ್ವಾಸನೆ ಖಂಡಿತ ಚೆನ್ನಾಗಿ ಇದೆ. ಏನೆಲ್ಲ ವ್ಯವಸ್ಥೆ ಆಗಬೇಕಾ ತಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಏನೆಲ್ಲ ನಮ್ಮದು ಸಹಕಾರ ಬೇಕಾ ಖಂಡಿತವಾಗಿ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಎರಡನೇದು ಮನೆ ಮುಖ್ಯಮಂತ್ರಿಗಳು ಬರಬೇಕಂತ ನಮ್ಮೆಲ್ಲರೂ ಕೂಡ ಇವತ್ತು ಬೇಡಿಕೆ ಇದೆ. ನಾನು ಕೂಡ ಮೊನ್ನೆ ಮಾತಾಡಿ ಚರ್ಚೆ ಮಾಡಿದ್ದೇನೆ, ಬರ್ತಾ ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೆ ಕೂಡ ಭಾಳಷ್ಟು ಒತ್ತಡ, ಯಾಕೆಂದರೆ ಮತ್ತು 17ಕ್ಕೆ ನಮ್ಮ ರಾಜ್ಯ ಮಟ್ಟದ ಒಲಿಂಪಿಕ್ ಸ್ಪೋರ್ಟ್ಸು ಮತ್ತು ಮಂಗಳ ಸ್ಟೇಡಿಯಂನಲ್ಲಿ ಇದೆ 17 ತಾರೀಕಿಗೆ. ಅದರ ಜೊತೆಯಲ್ಲಿ 25ಕ್ಕೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 1,000 ಕೋಟಿ ರೂಪಾಯಿಯ ವಿವಿಧ ಅನುದಾನಕ್ಕೂ ಸಿಕ್ಕಿ ಅದು ನೀರಿರಲಿ, ಬ್ರಿಡ್ಜ್ ಇರಲಿ, ರಸ್ತೆ ಇರಲಿ, ಇದೆಲ್ಲ ಕೂಡ ಒಂದು ಚಾಲನೆ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತಿದೆ. ಅದಕ್ಕಾಗಿ ನಾನು ಹೇಳಿದ್ದೇನೆ ಅದನ್ನೊಂದು ಬೇಕಾದ್ರೆ ಮುಂದೆ ಫೆಬ್ರವರಿಗೆ ಬೇಕಾದ್ರೆ ಹಾಕುವ ಯಾವುದು ನಮ್ಮ ಡೆವಲಪ್ಮೆಂಟ್ ಕೊಡುವಂಥದ್ದು ಇದು ಮಾತ್ರ ನಮಗೆ ಮೊದಲ ಆದ್ಯತೆ ಕೊಡಬೇಕಂತೇಳಿ ಬಹುಶಃ ನಾಡಿದ ಅಧಿವೇಶನ ಬೆಲ್ಗಾಮ್ನ ಅಧಿವೇಶನ ಆದ ನಂತರ ತೀರ್ಮಾನ ತಗೊಳ್ತಾರೆ. ನನಗೆ ಒಂದು ಮನಸ್ಸಿನ ಹೇಳ್ತದೆ ಬಹುತೇಕ ಈ ಸಲ ಬರುವಂಥ ಲಕ್ಷ್ಯ ಎಲ್ಲ ಕೂಡ ಕಾಣ್ತದೆ. ನಾವೆಲ್ಲ ಕೂಡ ಮತ್ತೆ ನಾವು ಒತ್ತಾಯಪೂರ್ವಕ ಕರೆದ್ರೆ ಖಂಡಿತವಾಗಿ ಬರ್ತಾರೆ, ನಾವು ಬರೆಸೋದ ಕೆಲಸ ಮಾಡುವ. ನಾನು ಕೂಡ ಅಷ್ಟು ಆಸಕ್ತಿಯಿಂದ ಇರಲಿಲ್ಲ ಯಾಕೆ ಸುಮ್ಮನೆ ನನಗೆ ಗೊತ್ತಿದೆ ಒಂದು ಮುಖ್ಯಮಂತ್ರಿ ಒತ್ತಡ ಏನಿದೆ ಅಂತೇಳಿ. ನಮಗೆ ಎಲ್ಲ ಕಡೆ ಹೋಗಲಿಕ್ಕೆ ಪುರುಸೊತ್ತು ಸಿಗೋದಿಲ್ಲ. ಮುಖ್ಯಮಂತ್ರಿ ಒತ್ತಡ ಏನಂದರೆ ಭಾಳ ಚೆನ್ನಾಗಿ ಗೊತ್ತಾಗ್ತದೆ. ಅದು ಇವತ್ತು ಬೆಳಿಗ್ಗೆನೇ ಮತ್ತೆ ಇವ್ರ ತಂದೆ ವೆಂಕಟಪ್ಪ ತಂದು ಬರೋಡೆ ಅಂತೇಳಿ ಮತ್ತೆ ಅವ್ರದ್ದೊಂದು ಕಾಲ್ ಇತ್ತು. ಅದಕ್ಕೆ ಮತ್ತೆ ಬೆಂಗಳೂರಿಗೆ ಮಾತಾಡಿದ್ದೇನೆ. ಅದಕ್ಕೆ ನಾವು ಲೀಸ್ಟಲ್ಲಿ ಇವತ್ತಿಗೂ ಕೂಡ ಕಂಬಳೋತ್ಸವದ ಟೂರ್ ಅಂತವ್ರ ಲೀಸ್ಟಲ್ಲಿ ಇವತ್ತಿದೆ. ಬೇರೆಯವ್ರು ಕೇಳಿದಾಗಲೂ ಕೂಡ ಇಲ್ಲ ನನಗೆ ಅವತ್ತು ಕಂಬಳಕ್ಕೆ ಹೋಗ್ಲಿಕ್ಕೆ ಇದೆ ಅಂತೇಳಿ ಅದನ್ನು ಇಟ್ಟಿದ್ದಾರೆ. ಸೋಂಬಲ ಆದ ಕಾರಣ ಅದು ಯಾವ ತಾರೀಕು ತನಕ ಬಹುಶಃ ಕೆಲವು ಸಲ ಚೇಂಜ್ ಆಗುವಂಥದ್ದು. ಅದಕ್ಕಾಗಿ ನಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವ, ಅದು ಇಂಥ ಗಣ್ಯ ಅತಿಥಿಗಳ ಪ್ರಯತ್ನ ಕೂಡ ನಾವು ಇವತ್ತು ಮಾಡುವ ಅಂತ ನಾನು ಹೇಳಿಕೊಳ್ತಾ, ಇದು ಅತ್ಯಂತ ಒಂದು ಯಶಸ್ವಿ ಒಂದು ಕಂಬಳಾಗಿ ಪರಿವರ್ತನೆ ಆಗಲಿ. ಇದು ಬರೀ 2 ವರ್ಷ ಆದಷ್ಟೇ, ಇನ್ನು ನಾವು ಕರೆಕ್ಷನ್ ಮಾಡಲಿಕ್ಕೆ ಭಾಳಷ್ಟುಗಳು ಇದೆ. ಬಹುತೇಕ 3, 4, 5, 10 ವರ್ಷ ಆಗುವಾಗ ಇಂಥ ಒಂದು ಮಾದರಿ ಕಂಬಳ ಇಲ್ಲಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 10-15 ವರ್ಷ ನಂತರ ಭಾಳ ಸುಲಭವಾಗಿ ಇವರು ಹೇಳುವಾಗ ಈಗ ಸ್ಟಾರ್ಟಿಂಗ್ ಭಾಳ ಕಷ್ಟ ಇತ್ತು, ಎರಡನೇದು ಓಕೆ. ಈಗ ಇನ್ನು ಮುಂದಕ್ಕೆ ಎಲ್ಲ ಸವಲತ್ತಾದ ನಂತರ ಏನಿಲ್ಲ, ಎಲ್ಲ ಊರವರು ಒಟ್ಟು ಸೇರುವುದು, ಆರ್ಥಿಕದ ವ್ಯವಸ್ಥೆ ಮಾಡೋದು, ಕಂಬಳ ಸ್ಟಾರ್ಟ್ ಮಾಡೋದು. ಅದಕ್ಕೆ ಬೇಕಾಗುವಂತೆಲ್ಲ ನಮ್ಮ ಸ್ಟೇಡಿಯಂ ಮಾಡಿಟ್ಟ ರೀತಿಯಲ್ಲಿ ಹೋಗಿ ಮ್ಯಾಚ್ ಡೈರೆಕ್ಟ್ ಆಡೋದು, ಆ ರೀತಿ ಒಂದು ವಾತಾವರಣ ಈ ಒಂದು ಪ್ರದೇಶಕ್ಕೆ ಇದೆಲ್ಲ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಕೊಟ್ಟು ಹೋಗುವಂಥ ಇದೇ ನಾವಿಲ್ಲಿ ಏನು ಇರಲಿಕ್ಕಿಲ್ಲ. ಇದು ಬಹುಶಃ ಇನ್ನು ಹುಟ್ಟಿ ಬರಲಿಕ್ಕೆ ಕೊಟ್ಟಿಯಂತ ಮಕ್ಕಳಿದ್ದಾರೆ. ಅವರು ದೊಡ್ಡವರಾದಾಗ ಯಾವುದೇ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಸಂದರ್ಭದಲ್ಲಿ ನಮ್ಮ ಊರಿನ ಸಂಸ್ಕೃತಿಯ ಕಂಬಳವನ್ನು ಮರೀಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅಂತೇಳಿ ಇದೊಂದು ಸಾಕ್ಷಿ ಗುಡ್ಡೆಯಾಗಿ ಇವತ್ತು ನಿಲ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆಗ ನಿಮ್ಮೆಲ್ಲರ ಸಾಕಿರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಬೇರೆ ಬೇರೆ ನಮಗೆ ಅತಿಥಿಗಳನ್ನೆಲ್ಲ ಕರಿಬಹುದು. ಇದು ಬೇರೆ ಬೇರೆ ಅದು ಕ್ರಿಕೆಟ್ ಪ್ಲೇಯರ್ ಇರಲಿ, ನಮ್ಮ ಮತ್ತು ಬಂದು ಸುಧಾರಿಸುತ್ತೆ ಅವರು ಬಂದವರು ನಾವು ನಮ್ಮ ಕೆಲಸದಲ್ಲಿ ಅದಕ್ಕೆ ಆದಷ್ಟು ಕಡಿಮೆ ಗೆಸ್ಟ್ನೊಂದಿಗೆ
ಉತ್ತಮವಾದ ಗೆಸ್ಟೊಂದಿಗೆ ಚೆನ್ನಾಗಿ ಮಾಡಿ ಮುಗಿಸೋ ಒಂದು ವ್ಯವಸ್ಥೆ ನಾವೆಲ್ಲ ಮಾಡೋಣ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆದಂಥ ಯುಟಿ ಖಾದರ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಾವು ಬಹಳ ಅದ್ಧೂರಿಯಾಗಿ ಎರಡು ಕಂಬಳವನ್ನು ಮುಗಿಸಿದ್ದೇವೆ. ಈಗ ತೃತೀಯ ವರ್ಷದ ಕಂಬಳವು ಕೂಡ ಈಗಾಗಲೇ ನಮ್ಮ ಸಭಾಧ್ಯಕ್ಷರು ತಿಳಿಸಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿ ವಿಶೇಷ ಮೆರುಗನ್ನು ಪಡೆಯುವಂಥ ಈ ಕಂಬಳ ಆಗಿದೆ. ಆದ್ದರಿಂದ ನಮಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಈಗಾಗಲೇ ನಾವು ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು. ಈಗ ಹೆಚ್ಚೆಚ್ಚು ಕೆಲಸಗಳು ಕೂಡ ಇದೆ. ಆದ್ದರಿಂದ ಕಂಬಳದ ದಿವಸ ಕೂಡ ಎಲ್ಲ ಕಾರ್ಯಕರ್ತರು, ಕಂಬಳ ಸಮಿತಿಯ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿ ಬಂದಂಥ ಅತಿಥಿಗಳನ್ನು ಬಹಳ ಅತ್ಯುತ್ತಮವಾಗಿ ಸತ್ಕರಿಸುತ್ತಾ ನಮ್ಮ ಈ ಒಂದು ಕಂಬಳವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಲಹೆ ಸೂಚನೆಯನ್ನು ನೀಡಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದಂತಹ ನಮ್ಮೆಲ್ಲರ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂಥ ಯುಟಿ ಖಾದರ್ ಸರ್ ಅವರಿಗೆ ನರಿಂಗಾನ ಕಂಬಳ ಸಮಿತಿ ವತಿಯಿಂದ ಆತ್ಮೀಯತೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಈ ಒಂದು ಕಂಬಳಕ್ಕೆ ವಿಶೇಷ ನೇತೃತ್ವವನ್ನು ನೀಡುತ್ತಿರುವಂತಹ ಪ್ರಶಾಂತ್ ಕಾಜಾ ಸರ್ ಅವರಿಗೂ ಕೂಡ ಆತ್ಮೀಯತೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂಥ ಚಂದ್ರಹಾಸ್ ಶೆಟ್ಟಿ ಮೊರ್ಲಾ ಅವರನ್ನು ಕೂಡ ಆತ್ಮೀಯತೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರಹಾಸ್ ಕರ್ಕೇರ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಂದಂಥ ಕಂಬಳ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ನಮ್ಮ ಕಂಬಳ ಸಮಿತಿಯ ಪೋಷಕರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ವಿಭಾಗದ ಮಿತ್ರರನ್ನು ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಈ ಒಂದು ಧನ್ಯವಾದವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.